ನಾನು ಕಾಲಚಕ್ರ. ನಾನು ಸಮಯದೊಳಗೆ ಮಲಗಿರುವ ರಹಸ್ಯ, ಗತಿಸಿ ಹೋದ ಕಾಲದೊಳಗೆ ಕರೆದೊಯ್ಯುತ್ತೇನೆ. ಬನ್ನಿ. ನನಗೇನು ಬೇಕು, ನಂಗೆ ಸಿಕ್ತು, ಏನಿದು ಬುಕ್ಕು ಅಂತ ಯೋಚನೆ ಮಾಡ್ತಿದ್ದೀರಾ? ಹೇಳ್ತೀನಿ. ಇದು ಬರೀ ಒಂದು ಪುಸ್ತಕ ಅಲ್ಲ, ಇದೊಂದು ಜರ್ನಿ. ಈ ಜರ್ನಿಯಲ್ಲಿ ಏನೇನಿದೆ ಎಂಬ ವಿಷಯ ಈ ಪುಸ್ತಕದಲ್ಲಿದೆ. ಇದರ ಹೆಸರೇ ಕಾಲಚಕ್ರ. ಥ್ರಿಲ್ಲಿಂಗ್ ಅಲ್ವಾ? ಬನ್ನಿ ತಡ ಮಾಡೋದು ಬೇಡ, ಬನ್ನಿ ನಿಮ್ಮನ್ನು ಈ ಜರ್ನಿಯಲ್ಲಿ ಕರ್ಕೊಂಡು ಹೋಗ್ತೀನಿ. ಹಾಂ, ಒಂದು ವಿಷಯ, ಈ ಬುಕ್ನ ನಾವು ಓಪನ್ ಮಾಡುವಾಗ ಮೊದಲ ಪೇಜ್ನಲ್ಲಿ ಮೊದಲು ಸಿಗೋದೇ ಈ ರೂಟ್ ಮ್ಯಾಪ್. ಈ ರೂಟ್ ಮ್ಯಾಪ್ಗೆ ಒಂದು ಕಥೆ ಇದೆ, ಅದನ್ನು ಇನ್ನೊಂದು ದಿನ ಹೇಳ್ತೀನಿ. ಈ ಮ್ಯಾಪ್ ಮೇಲೆ ನಾವು ಕಣ್ಣು ಮುಚ್ಚಿ ನಾವೆಲ್ಲಿಗೆ ಮುಟ್ಟುತ್ತೇವೋ ಅಲ್ಲಿ ಅದು ನಮ್ಮನ್ನು ಕರ್ಕೊಂಡು ಹೋಗುತ್ತೆ. ಆಮೇಲೆ ಈ ಭರತ ಖಂಡದಲ್ಲಿ ನಮ್ಮ ಕಾಲಚಕ್ರದ ಪ್ರಯಾಣ ಶುರುವಾಗುತ್ತೆ. ಹಾಗಾದರೆ ಬನ್ನಿ ಅನೇಕ ವಿಸ್ಮಯಕಾರಿ ಸ್ಥಳಗಳ ಬಗ್ಗೆ ಹಾಗೂ ವಿಷಯಗಳ ಬಗ್ಗೆ ಅಲ್ಲಿಗೆ ಹೋಗಿ ತಿಳಿದುಕೊಳ್ಳೋಣ. ಹಾಗಾದರೆ ಇನ್ಮುಂದೆ ಈ ವಿಷಯನ ನಾನು ಹೇಳಲ್ಲ, ಕಾಲಚಕ್ರದ ಧ್ವನಿಯಿಂದಲೇ ತಿಳಿದುಕೊಳ್ಳೋಣ. ಬನ್ನಿ ಸ್ಟಾರ್ಟ್ ಮಾಡೋಲ್ಲ. ನಾನು ಕಾಲಚಕ್ರ. ನಾನು ಸಮಯದೊಳಗೆ ಮಲಗಿರುವ ರಹಸ್ಯ. ನನ್ನ ಪುಟಗಳು ತೆರೆದರೆ ಭೂತಕಾಲವು ಎಚ್ಚರಗೊಳ್ಳುತ್ತದೆ, ಭವಿಷ್ಯವು ಉಸಿರಾಡುತ್ತದೆ. ನಾನು ಕಾಲವನ್ನು ಹೇಳುವುದಿಲ್ಲ, ಗತಿಸಿ ಹೋದ ಕಾಲದೊಳಗೆ ಕರೆದೊಯ್ಯುತ್ತೇನೆ. ಬನ್ನಿ. అంజనాద్రిపై సంతతి కొరకై అహోరాత్రములు తపస్సు చేసే వానర కేసరి కేసరి కుల సతి కడుపు పంటగా జనించినాడుక అసమాన బలోద్ధతుడు సంయుతుడు అంజనాసుతుడు పవననందనుడు. అరుణ కిరణముల ఉదయాగ్ని గని అది పండిన తీయని పంటను కొడు సూర్యమండలము పట్టి తినాలని ఊళ్ళూరే. తన దేహం నాటున రవి మరుగై జగము చీకటైపోగా అది అమరేంద్రుడు గమనించి తన ఐరావతమధిరోహించి ಪೂರಿ ಜಗನ್ನಾಥ ಮಂದಿರ. ಭಗವಂತನು ಇಲ್ಲಿ ತನ್ನ ಸಹೋದರಿಯಾದ ಸುಭದ್ರೆ ಹಾಗೂ ಸಹೋದರನಾದ ಬಲಭದ್ರನೊಂದಿಗೆ ನೆಲೆಸಿದ್ದಾರೆ. ಇದು ಆರಾಧನಾ ಸ್ಥಳ ಮಾತ್ರವಲ್ಲದೆ ಕಾಲ, ಪ್ರಕೃತಿ ಹಾಗೂ ದೈವಿಕ ಶಕ್ತಿಗಳ ಸಂಗಮದ ವಿಸ್ಮಯ. ವಿಜ್ಞಾನಕ್ಕೆ ಸವಾಲೆಸಗುವ ಪವಾಡಗಳು ಇಲ್ಲಿ ನಡೆಯುತ್ತಲೇ ಇರುತ್ತದೆ.
ಬನ್ನಿ, ಇಲ್ಲಿನ ಇತಿಹಾಸವನ್ನ ತಿಳಿದುಕೊಳ್ಳಲು ನಿಮ್ಮನ್ನ ಕರೆದುಕೊಂಡು ಹೋಗ್ತೇನೆ. ಬಹಳ ಹಿಂದೆ ಇಂದ್ರದ್ಯುಮ್ನನೆಂಬ ರಾಜನಿದ್ದನು. ತುಂಬಾ ಪರಾಕ್ರಮಿಯಾಗಿದ್ದ. ಆ ರಾಜ ಎಷ್ಟೋ ಯುದ್ಧಗಳನ್ನ ಗೆದ್ದಿದ್ದನು. ಆದರೆ ಎಷ್ಟೇ ಸುಖ ಸಂಪತ್ತನ್ನು ಆ ರಾಜನು ಹೊಂದಿದ್ದರೂ ಅವನಿಗೆ ತೃಪ್ತಿ ಎಂಬುದು ಇರಲಿಲ್ಲ, ಸಂತೋಷ ಎಂಬುದೇ ಇರಲೇ ಇಲ್ಲ. ಹಾಗಾಗಿ ಒಂದು ದಿನ ಅವನು ಸಭೆಯನ್ನ ಕರೆದು ಒಂದು ದೇವಾಲಯವನ್ನ ನಿರ್ಮಾಣ ಮಾಡಬೇಕೆಂಬ ನಿರ್ಧಾರವನ್ನ ಮಾಡುತ್ತಾನೆ. ಆ ದೇವಾಲಯವು ಅವನ ಹೆಸರನ್ನು ಚರಿತ್ರೆಯಲ್ಲಿ ಅಜರಾಮರವಾಗಿ ಉಳಿದುಕೊಳ್ಳಬೇಕೆಂದು ಅವನ ಇಚ್ಛೆಯಾಗಿತ್ತು. ಅವನಿಗೆ ಈ ವಿಚಾರವು ಯಾವಾಗಲೂ ಕಾಡುತ್ತಿತ್ತು. ಹೀಗೆ ಒಂದು ದಿನ ರಾಜನು ಮಲಗಿರುವಾಗ ಸ್ವಪ್ನದಲ್ಲಿ ಸಾಕ್ಷಾತ್ ಭಗವಂತನೇ ಬಂದು ನಾನು ನಿನಗಾಗಿ ನೀಲಾಚಲ ಎಂಬ ಪರ್ವತದ ಮೇಲೆ ಕಾಯುತ್ತಿದ್ದೇನೆ, ಅದು ವಿಗ್ರಹ ರೂಪದಲ್ಲಿ ಅಲ್ಲದೆ ಸಾಕ್ಷಾತ್ ನಾನೇ ಅಲ್ಲಿ ಇದ್ದೇನೆ ಎಂದು ಹೇಳಿ ಮಾಯವಾದನು. ಮರುದಿನ ರಾಜ ಮುಂಜಾನೆ ಬೇಗನೆ ಎದ್ದು ತನ್ನ ಇಡೀ ಸೈನ್ಯವನ್ನೇ ನೀಲಾಚಲ ಪರ್ವತದ ಶೋಧಕ್ಕಾಗಿ ಕಳುಹಿಸುತ್ತಾನೆ. ಆ ರಾಜನಿಗೆ ಆತ್ಮೀಯ ಶಿಷ್ಯನಾಗಿ ಒಬ್ಬ ಬ್ರಾಹ್ಮಣನೂ ಇದ್ದ. ಅವನ ಹೆಸರೇ ವಿದ್ಯಾಪತಿ. ಆ ವಿದ್ಯಾಪತಿಯನ್ನು ಕೂಡ ನೀಲಾಚಲ ಪರ್ವತವನ್ನು ನೀನು ಹುಡುಕಿಕೊಂಡು ಬರಲೇಬೇಕೆಂದು ಕಳುಹಿಸುತ್ತಾನೆ. ಹಾಗಾಗಿ ವಿದ್ಯಾಪತಿಯು ನೀಲಾಚಲ ಪರ್ವತದ ಶೋಧಕ್ಕಾಗಿ ಹೊರಡುತ್ತಾನೆ. ಇತ್ತ ರಾಜನ ಸೈನ್ಯಕ್ಕೆ ನೀಲಾಚಲ ಪರ್ವತವು ಎಷ್ಟು ಹುಡುಕಿದರೂ ಸಿಗಲಿಲ್ಲ. ಹಾಗಾಗಿ ರಾಜನ ಸೈನ್ಯವು ವಾಪಸ್ ಬಂದು ರಾಜನಿಗೆ, ನಾವು ಎಷ್ಟೇ ಹುಡುಕಿದರೂ ಆ ನೀಲಾಚಲ ಪರ್ವತವು ಎಲ್ಲೂ ಸಿಗಲೇ ಇಲ್ಲ ಮಹಾಪ್ರಭು ಎಂದು ಹೇಳಿದರು. ಆದರೆ ಶೋಧಕ್ಕಾಗಿ ಹೋದ ವಿದ್ಯಾಪತಿಯು ಎಷ್ಟು ದಿನವಾದರೂ ವಾಪಸ್ ಬಂದಿರಲಿಲ್ಲ. ಎಲ್ಲರೂ ಹೋಗಿ ನಿರಾಶೆಯಿಂದಲೇ ವಾಪಸ್ ಬಂದರು. ಆದರೆ ವಿದ್ಯಾಪತಿ ಮಾತ್ರ ಇನ್ನೂ ಬರಲಿಲ್ಲ. ಯಾಕೆ? ಎಲ್ಲಿ ಹೋಗಿರ್ಬೋದು ವಿದ್ಯಾಪತಿ? ಅವನಿಗೆ ಆ ನೀಲಾಚಲ ಪರ್ವತ ಸಿಕ್ತ. ರಾಜನಿಗೆ ವಿದ್ಯಾಪತಿಯ ಮೇಲೆ ಈ ಕಾರ್ಯವನ್ನು ಹೇಗಾದರೂ ಮಾಡಿ ತಿಳಿದುಕೊಂಡು ಬರುತ್ತಾನೆ ಎಂಬ ಅಪಾರ ನಂಬಿಕೆ ಇತ್ತು. ಏಕೆಂದರೆ ವಿದ್ಯಾಪತಿ ಒಬ್ಬ ಧರ್ಮಾತ್ಮನಾಗಿದ್ದ. ಅವನಿಗೆ ಯಾವುದೇ ಅತಿ ಆಸೆ ಇರಲಿಲ್ಲ. ಆದರೆ ಇತ್ತ ವಿದ್ಯಾಪತಿಯ ಸುಳಿವೇ ಇರಲಿಲ್ಲ. ವಿದ್ಯಾಪತಿಯು ನೀಲಾಚಲ ಪರ್ವತವನ್ನ ಹುಡುಕುತ್ತಾ ಒಂದು ದಟ್ಟವಾದ ಕಾಡಿನ ಒಳಗೆ ಬರುತ್ತಾನೆ. ಆ ಕಾಡಿನ ದಾರಿಯಲ್ಲಿ ಕುದುರೆ ಕೂಡ ಹೋಗಲು ಅಸಾಧ್ಯವಾದ ಕಾರಣ ಕುದುರೆ ಅಲ್ಲಿಯೇ ನಿಂತಿತು. ಅದರಿಂದ ವಿದ್ಯಾಪತಿಯು ಆ ಕುದುರೆಯನ್ನು ಅಲ್ಲೇ ಕಟ್ಟಿ ಹಾಕಿ ಕಾಡಿನ ಒಳಗೆ ನಡೆದುಕೊಂಡೇ ಹೋಗುತ್ತಾನೆ. ಹಾಗೆ ಮುಂದೆ ಹೋಗುತ್ತಿರುವಾಗ ಒಬ್ಬಳು ಅಂದವಾದ ಸುಂದರ ಸ್ತ್ರೀಯು ಅವನಿಗೆ ಕಾಣಿಸುತ್ತಾಳೆ. ಅವಳು ಆ ಕಾಡಿನಲ್ಲಿ ವಾಸ ಮಾಡುತ್ತಿರುವ ಬುಡಕಟ್ಟು ಜನಾಂಗದ ಹುಡುಗಿಯಾಗಿದ್ದಳು. ವಿದ್ಯಾಪತಿಯು ಪ್ರತಿದಿನ ಆ ಕಾಡಿನಲ್ಲಿ ಓಡಾಡುತ್ತಿರುವಾಗ ಆ ಹುಡುಗಿಯನ್ನ ನೋಡುತ್ತಾ ಇದ್ದನು. ಅವಳು ಕೂಡ ಅವನನ್ನ ನೋಡುತ್ತಿದ್ದಳು. ಹೀಗೆ ಅವರಿಬ್ಬರ ನಡುವೆ ಪ್ರೀತಿಯು ಹುಟ್ಟುತ್ತದೆ. ಹೀಗೆ ಅದು ಸ್ವಲ್ಪ ದಿನ ಮುಂದುವರಿಯುತ್ತದೆ. ಅವಳ ತಂದೆ ಆ ಬುಡಕಟ್ಟು ಜನಾಂಗದ ನಾಯಕನಾಗಿದ್ದ. ಅವನು ಪ್ರತಿದಿನ ಮಧ್ಯರಾತ್ರಿ ದೀಪವನ್ನ ಹಿಡಿದುಕೊಂಡು ಆ ಕಾಡಿನ ಒಳಗೆ ಹೋಗುತ್ತಿದ್ದ ಹಾಗೂ ಬೆಳಗ್ಗೆ ಆಗುವುದರೊಳಗೆ ವಾಪಸ್ ಬರುತ್ತಿದ್ದ. ಸ್ವಲ್ಪ ದಿನಗಳ ನಂತರ ಆ ಹುಡುಗಿಯನ್ನು ಆ ಬುಡಕಟ್ಟು ಜನಾಂಗದವರು ವಿದ್ಯಾಪತಿಗೆ ಕೊಟ್ಟು ಮದುವೆಯನ್ನ ಮಾಡುತ್ತಾರೆ. ವಿದ್ಯಾಪತಿಯ ಮಾವ ರಾತ್ರಿ ದೀಪವನ್ನ ಹಿಡಿದುಕೊಂಡು ಕಾಡಿನಲ್ಲಿ ಹೋಗುತ್ತಿದ್ದುದನ್ನ ವಿದ್ಯಾಪತಿಯು ಕೂಡ ಗಮನಿಸುತ್ತಿದ್ದ. ಹಾಗಾದ್ರೆ ವಿದ್ಯಾಪತಿಯ ಮಾವ ಆ ನಡುರಾತ್ರಿ ಆ ದಟ್ಟ ಕಾಡಿನ ಒಳಗಡೆ ಯಾಕೆ ಹೋಗ್ತಾ ಇದ್ರು? ಎಲ್ಲಿಗೆ ಹೋಗ್ತಾ ಇದ್ರು? ಯಾರನ್ನ ನೋಡಕ್ಕೆ ಹೋಗ್ತಾ ಇದ್ರು? ವಿದ್ಯಾಪತಿ ಅವರ ಮಾವನ ಹತ್ರ ಕೇಳಿದಾಗ ಅವರು ಹೇಳಿದ ಸತ್ಯವಾದ್ರು ಏನೋ ನೋಡೋಣ.
ಒಂದು ದಿನ ವಿದ್ಯಾಪತಿಯು ತನ್ನ ಹೆಂಡತಿಯನ್ನ ಕೇಳಿಬಿಡುತ್ತಾನೆ. ನಿನ್ನ ತಂದೆ ಮಾಡುತ್ತಿರುವುದಾದರೂ ಏನು? ರಾತ್ರಿಯಲ್ಲಿ ಕಾಡಿನೊಳಗೆ ದೀಪ ಹಿಡಿದುಕೊಂಡು ಏಕೆ ಹೋಗುತ್ತಾರೆ? ಇವತ್ತು ಈ ಸತ್ಯವನ್ನ ನೀನು ಹೇಳಲೇಬೇಕೆಂದು ವಿದ್ಯಾಪತಿಯು ತನ್ನ ಪತ್ನಿಯನ್ನ ಒತ್ತಾಯಿಸುತ್ತಾನೆ. ಪತ್ನಿ ಹೆದರಿ ತನ್ನ ತಂದೆ ಕಾಡಿನೊಳಗೆ ನೀಲಾಚಲ ಎಂಬ ಪರ್ವತವಿದೆ, ಅಲ್ಲಿ ಸಾಕ್ಷಾತ್ ಭಗವಂತನಾದ ನೀಲಮಾಧವನೇ ಇದ್ದಾನೆ. ವಿಗ್ರಹ ರೂಪದಲ್ಲಿ ಅಲ್ಲ, ಪ್ರತ್ಯಕ್ಷವಾಗಿ ಅವನು ಅಲ್ಲಿ ದರ್ಶನ ಕೊಡ್ತಾನೆ. ಪ್ರತಿದಿನವೂ ಆ ಭಗವಂತನನ್ನು ನನ್ನ ತಂದೆ ದರ್ಶನ ಮಾಡಿಕೊಂಡು ಬರುತ್ತಾರೆ ಎಂದು ಹೇಳುತ್ತಾಳೆ. ಆಗ ಆತನ ಮಾವ ಅಲ್ಲಿಗೆ ಬರುತ್ತಾರೆ. ಆಗ ವಿದ್ಯಾಪತಿಯು ಅವನ ಮಾವನಿಗೆ ನನಗೂ ಕೂಡ ಭಗವಂತನ ದರ್ಶನವನ್ನ ಮಾಡಿಸಿ ಎಂದು ಕೇಳುತ್ತಾನೆ. ಅದಕ್ಕೆ ಅವನ ಮಾವ ಒಪ್ಪಿಕೊಳ್ಳುತ್ತಾರೆ, ಆದರೆ ಒಂದು ಷರತ್ತಿನ ಮೇಲೆ. ಆ ಷರತ್ತು ಏನೆಂದರೆ ಅವನ ಕಣ್ಣಿಗೆ ಬಟ್ಟೆಯನ್ನ ಕಟ್ಟಿ ಕಾಡಿಗೆ ಕರೆದುಕೊಂಡು ಹೋಗುವುದು ಎಂದು. ಆದರೆ ವಿದ್ಯಾಪತಿಯು ತುಂಬಾ ಬುದ್ಧಿವಂತರಾಗಿದ್ದ. ಪರ್ವತಕ್ಕೆ ಹೋಗುವ ದಾರಿಯುದ್ದಕ್ಕೂ ಸಾಸಿವೆಯನ್ನ ಚೆಲ್ಲಿಕೊಂಡು ಹೋಗುತ್ತಾನೆ. ಆಗ ಸಾಕ್ಷಾತ್ ಭಗವಂತ ನೀಲಮಾಧವನೇ ಅವನಿಗೆ ದರ್ಶನ ನೀಡುತ್ತಾನೆ. ಭಗವಂತನ ಸಾಕ್ಷಾತ್ ಸ್ವರೂಪವನ್ನ ನೋಡಿ ವಿದ್ಯಾಪತಿ ತುಂಬಾ ಸಂತೋಷಭರಿತನಾಗುತ್ತಾನೆ. ನಂತರ ವಿದ್ಯಾಪತಿಯ ಕಣ್ಣಿಗೆ ಬಟ್ಟೆ ಕಟ್ಟಿಕೊಂಡು ಮಾವ ವಾಪಸ್ ಕರೆದುಕೊಂಡು ಹೋಗುತ್ತಾರೆ. ಸ್ವಲ್ಪ ದಿನಗಳ ನಂತರ ವಿದ್ಯಾಪತಿಯು ತನ್ನ ಪತ್ನಿಯರೊಡನೆ ತನ್ನ ರಾಜ್ಯಕ್ಕೆ ವಾಪಸ್ ಮರಳುವುದಾಗಿ ಅವನ ಮಾವನಿಗೆ ಹೇಳಿ ಅವರನ್ನ ಬೀಳ್ಕೊಟ್ಟು ಅಲ್ಲಿಂದ ತನ್ನ ಪತ್ನಿಯನ್ನ ಕರೆದುಕೊಂಡು ತನ್ನ ರಾಜ್ಯಕ್ಕೆ ಬಂದು ರಾಜನಿಗೆ ನಡೆದ ಎಲ್ಲ ವಿಷಯವನ್ನ ತಿಳಿಸುತ್ತಾನೆ. ಆಗ ರಾಜನು ತಕ್ಷಣವೇ ಆ ಕಾಡಿಗೆ ಬಂದು ಆ ಬುಡಕಟ್ಟು ಜನಾಂಗದ ಮೇಲೆ ದಾಳಿ ಮಾಡುತ್ತಾನೆ. ನೀಲಾಚಲ ಪರ್ವತವು ಎಲ್ಲಿದೆ ಹೇಳಿ ಎಂದು ವಿಚಾರಿಸಿದಾಗ ಯಾರೊಬ್ಬರೂ ಅದರ ಬಗ್ಗೆ ಬಾಯಿ ಬಿಡುವುದಿಲ್ಲ. ಆದರೆ ಸಾಸಿವೆಯನ್ನು ಚೆಲ್ಲಿಕೊಂಡು ಹೋದ ದಾರಿಯ ಮೂಲಕ ನೀಲಾಚಲ ಪರ್ವತವನ್ನ ಅವರು ತಲುಪಿಯೇ ಬಿಡುತ್ತಾರೆ.
ಭಗವಂತನು ಅಲ್ಲಿ ಇರುವುದಿಲ್ಲ. ಎಲ್ಲವೂ ಖಾಲಿ ಖಾಲಿ ಆಗಿರುತ್ತದೆ. ಆ ರಾಜ ಇಂದ್ರದ್ಯುಮ್ನನಿಗೆ ಭಗವಂತನು ದರ್ಶನ ಏಕೆ ನೀಡಲಿಲ್ಲ? ಸಾಕ್ಷಾತ್ ಭಗವಂತನೇ ರಾಜನ ಕನಸಿನಲ್ಲಿ ಬಂದು ಆ ಪರ್ವತಕ್ಕೆ ಬಾ ಎಂದು ಹೇಳಿದರೂ ರಾಜನಿಗೆ ದರ್ಶನ ನೀಡದ ಕಾರಣವಾದರೂ ಏನು? ಇದರಿಂದ ರಾಜನು ಕೋಪಗೊಂಡು ವಿದ್ಯಾಪತಿಯ ಮಾವನಿಗೆ ಶಿಕ್ಷೆಯನ್ನ ಕೊಡುತ್ತಾನೆ. ಎಷ್ಟು ಬಾರಿ ಕೇಳಿದರೂ ಏನೇ ಮಾಡಿದರೂ ಮಾವ ರಾಜನ ಬಳಿ ಬಾಯಿ ಬಿಡುವುದಿಲ್ಲ. ಇದರಿಂದ ರಾಜ ನಿರಾಸೆಯಾಗಿ, ನಾನು ಏನೇ ಮಾಡಿದರೂ ನಿನ್ನನ್ನು ಹುಡುಕಲು ಆಗಲಿಲ್ಲ ಭಗವಂತ ಎಂದು ಕಣ್ಣೀರಿಡುತ್ತಾನೆ. ಹಾಗೂ ನೀನು ನನಗೆ ದರ್ಶನ ನೀಡುವ ತನಕ ಅನ್ನ ಆಹಾರವನ್ನ ತ್ಯಜಿಸುವುದಾಗಿ ಶಪಥವನ್ನ ಮಾಡಿ ಹಾಗೆ ಮಲ್ಕೊಳ್ತಾನೆ. ಆಗ ಭಗವಂತನು ಮತ್ತೆ ಕನಸಿನಲ್ಲಿ ಬಂದು, ನಿನ್ನಲ್ಲಿರುವ ನಾನು ಎಂಬ ಅಹಂನಿಂದಲೇ ನಾನು ನಿನಗೆ ಕಾಣಿಸಿಕೊಳ್ಳಲಿಲ್ಲ. ಹಾಗಾಗಿ ಪೂರಿಯ ಸಮುದ್ರ ತೀರದಲ್ಲಿ ನಾನು ಮರದ ದಿಮ್ಮಿಯ ರೂಪದಲ್ಲಿ ನೀರಿನಲ್ಲಿ ತೇಲುತ್ತಿರುತ್ತೇನೆ. ಅದನ್ನ ಅಲ್ಲಿಂದ ತೆಗೆದುಕೊಂಡು ಹೋಗಿ ಒಂದು ಒಳ್ಳೆಯ ಶಿಲ್ಪಿಯಿಂದ ಅದಕ್ಕೆ ಒಂದು ವಿಗ್ರಹದ ರೂಪವನ್ನ ಕೊಟ್ಟು ಗುಡಿಯಲ್ಲಿ ಪ್ರತಿಷ್ಠಾಪಿಸು ಎಂದು ಹೇಳಿ ಮಾಯವಾಗುತ್ತಾರೆ. ಹಾಗೆ ರಾಜನು ಆ ಸಮುದ್ರದ ಬಳಿ ಬಂದು ಅಲ್ಲಿ ತೇಲುತ್ತಿರುವ ಆ ಮರದ ದಿನ್ನೆಯನ್ನ ಕಾಣುತ್ತಾನೆ. ಆದರೆ ಎಷ್ಟೇ ಪ್ರಯತ್ನ ಪಟ್ಟರೂ ಅದನ್ನ ಅಲ್ಲಿಂದ ತೆಗೆಯಲು ಸಾಧ್ಯವಾಗಲಿಲ್ಲ. ಆಗ ರಾಜನು ಪುನಃ ಭಗವಂತನನ್ನೇ ಕೇಳಲು, ಭಗವಂತನು ನೀನೊಂದು ತಪ್ಪನ್ನು ಮಾಡಿರುವೆ, ಕಾಡಿನ ಜನರ ನಾಯಕನಿಗೆ ಶಿಕ್ಷೆಯನ್ನ ಕೊಟ್ಟು ಪಾಪವನ್ನ ಮಾಡಿರುವೆ ಎಂದು ಹೇಳಿದಾಗ ರಾಜನು ಕಾಡಿಗೆ ತೆರಳಿ ಆ ಜನಾಂಗದ ನಾಯಕನ ಬಳಿ ಹಾಗೂ ಜನರ ಬಳಿ ಕ್ಷಮೆಯನ್ನ ಯಾಚಿಸುತ್ತಾನೆ. ಹಾಗೂ ಅವರನ್ನು ತನ್ನ ರಾಜ್ಯಕ್ಕೆ ಕರೆದುಕೊಂಡು ಬರುತ್ತಾನೆ. ಆಗ ತೇಲುತ್ತಿರುವ ಆ ಮರದ ದಿಮ್ಮಿಯು ಸುಲಭವಾಗಿ ಮೇಲೆ ಬರುತ್ತದೆ. ಆ ನಂತರ ಆ ಮರದ ತುಂಡಿಗೆ ಭಗವಂತನ ರೂಪವನ್ನ ಕೊಡಲು ಉತ್ತಮ ಶಿಲ್ಪಿಯೂ ಬೇಕಾಗಿತ್ತು. ಶಿಲ್ಪಿಗಳು ಬಂದು ಆ ಮರವನ್ನ ಎಷ್ಟೇ ಕೆತ್ತೋಕೆ ಶುರು ಮಾಡಿದರೂ ಕೂಡ ಆ ಮರವು ಸ್ವಲ್ಪವೂ ಅಲುಗಾಡುತ್ತಿರಲಿಲ್ಲ. ಆದ್ದರಿಂದ ಎಲ್ಲಾ ಶಿಲ್ಪಿಗಳು ಆ ಮರದ ತುಂಡಿಗೆ ಭಗವಂತನ ರೂಪವನ್ನು ಕೊಡಲಾಗದೆ ಮರಳಿ ಹೋಗುತ್ತಿದ್ದರು. ಇದರಿಂದ ರಾಜನು ತುಂಬಾ ಚಿಂತಾಕ್ರಾಂತನಾಗುತ್ತಾನೆ. ಆಗ ಒಮ್ಮೆಲೆ ಒಬ್ಬ ಶಿಲ್ಪಿ ಬಂದು, ನಾನಿದ್ದೇನೆ, ನಾನು ಈ ಮರವನ್ನ ಕೆತ್ತಿ ದೇವರ ರೂಪವನ್ನ ಕೊಡುತ್ತೇನೆ ಎಂದು ಹೇಳುತ್ತಾನೆ. ಆದರೆ ಒಂದು ಷರತ್ತನ್ನ ವಿಧಿಸುತ್ತಾನೆ. ಆ ಷರತ್ತು ಏನೆಂದರೆ, 21 ದಿನಗಳ ಕಾಲ ಒಂದು ಕೋಣೆಯಲ್ಲಿ ಆ ಮರದ ತುಂಡನ್ನು ಹಾಕಿ ನಾನು ಆ ಕೋಣೆಯೊಳಗೆ ಆ ಮರದ ತುಂಡನ್ನು ಕೆತ್ತಿ ಭಗವಂತನ ರೂಪ ತರುವ ಕೆಲಸ ಪೂರ್ಣವಾಗುವವರೆಗೆ ಆ ಕೋಣೆಯ ಬಾಗಿಲನ್ನು ತೆಗೆಯುವಂತಿಲ್ಲ. ನನ್ನ ಕಾರ್ಯಕ್ಕೆ ಯಾರು ಕೂಡ ಅಡ್ಡಿ ಮಾಡುವ ಹಾಗಿಲ್ಲ ಎಂದು ಹೇಳುತ್ತಾನೆ. ಇದಕ್ಕೆ ರಾಜನು ಒಪ್ಪಿಕೊಂಡು ಅದರಂತೆಯೇ ಒಂದು ಕೋಣೆಯಲ್ಲಿ ಶಿಲ್ಪಿಯನ್ನ ಬಿಟ್ಟು ಬಾಗಿಲನ್ನ ಮುಚ್ಚಲಾಗುತ್ತದೆ. ಎಲ್ಲ ದಿನಗಳು ಕಳೆದರೂ ಅನ್ನ ನೀರು ಯಾವುದೂ ಇರುವುದಿಲ್ಲ. ಆ ಕೋಣೆಯಿಂದ ಬರುತ್ತಿರುವ ಕೆತ್ತನೆ ಶಬ್ದವು ನಿಂತು ಹೋಗುತ್ತದೆ. ಆ ಶಿಲ್ಪಿಯು ತುಂಬಾ ದಿನದಿಂದ ಏನನ್ನೂ ಸೇವಿಸದೇ ಇರುವುದರಿಂದ ಅವನು ಸತ್ತಿರಬಹುದೇ ಎಂದು ರಾಣಿಯು ಶಂಕೆಯನ್ನ ರಾಜನಿಗೆ ವ್ಯಕ್ತಪಡಿಸಿ ಒತ್ತಾಯಪೂರ್ವಕವಾಗಿ ಆ ಕೋಣೆಯ ಬಾಗಿಲನ್ನ ತೆಗೆಸುತ್ತಾಳೆ. ಕೋಣೆಯ ಬಾಗಿಲನ್ನು ತೆಗೆದಾಗ ರಾಜನು ಕೊಟ್ಟ ಮಾತನ್ನು ತಪ್ಪಿದ್ದರಿಂದ ಶಿಲ್ಪಿಯು ಮಾಯವಾಗಿದ್ದ. ಆ ಶಿಲ್ಪಿಯು ಬೇರೆ ಯಾರೂ ಆಗಿರದೆ ಸಾಕ್ಷಾತ್ ಭಗವಾನ್ ವಿಷ್ಣುವೇ ಆಗಿದ್ದರು. ಕೋಣೆಯಲ್ಲಿ ಆ ವಿಗ್ರಹಗಳ ಕೈಕಾಲಿನ ಕೆತ್ತನೆ ಇನ್ನೂ ಆಗಿರಲಿಲ್ಲ. ವಿಗ್ರಹಗಳ ಕೆತ್ತನೆ ಅಪೂರ್ಣವಾಗಿದ್ದರಿಂದ ರಾಜನು ಮತ್ತೆ ಚಿಂತಿಸುತ್ತಾನೆ. ಮುಂದೆ ಏನು ಮಾಡಬೇಕೆಂದು ರಾಜನು ಅರಿಯದಿದ್ದಾಗ ಮೇಲಿನಿಂದ ನನ್ನನ್ನು ಇದೇ ರೂಪದಲ್ಲಿ ತೆಗೆದುಕೊಂಡು ಹೋಗಿ ದೇಗುಲದಲ್ಲಿ ಪ್ರತಿಷ್ಠಾಪಿಸು ಎಂಬ ಅಶರೀರವಾಣಿಯು ಕೇಳಿಸುತ್ತದೆ. ರಾಜನು ಅದೇ ರೀತಿ ಮಾಡುತ್ತಾನೆ. ಕೃಷ್ಣಂ ವಂದೇ ಜಗದ್ಗುರುಂ ಮಾಧವ ತ್ರಿಭುವನ ಜನಪ್ರಿಯಂ
कृष्णं वन्दे जगद्गुरुं माधव त्रिभुवनजनप्रियम्। ಈ ರೀತಿಯಾಗಿ ಪುರಿ ಜಗನ್ನಾಥ ದೇವಾಲಯ ಸ್ಥಾಪನೆಯಾಗುತ್ತದೆ. ಇಂದಿಗೂ ಲಕ್ಷಾಂತರ ಭಕ್ತರು ಇಲ್ಲಿಗೆ ಆಗಮಿಸುತ್ತಾರೆ. ಆ ಜಗನ್ನಾಥನ ದರ್ಶನವನ್ನ ಪಡೆಯುತ್ತಾರೆ. कृष्णं वन्दे जगद्गुरुं कृष्णं वन्दे जगद्गुरुं हृदयनिबिडमर्मद्रष्टधीवरम् मन्त्रमुग्धवेणुगानमोहन मन्त्रमुग्धवेणुगानमोहनम् सर्वरोगशमनमहाभिषद्वरम् कृष्णं वन्दे जगद्गुरुं धर्मयुद्धशपथबद्धशौर्यभरम् राजधर्मपालकम् प्रकृतिगमनशासकम् प्रलयचक्रप्रचोदकम् ಇಂದ್ರದ್ಯುಮ್ನ ರಾಜನು ಸಮುದ್ರದಲ್ಲಿ ತೇಲಿ ಬಂದ ಮರದ ದಿಮ್ಮಿಯಿಂದ ನಿರ್ಮಿಸಲ್ಪಟ್ಟ ದೇವರ ವಿಗ್ರಹವನ್ನು ಪ್ರತಿಷ್ಠಾಪಿಸಿದರು. ಹಾಗಾದರೆ ಈ ಮರದ ದಿಮ್ಮಿಯ ಒಳಗೆ ಅಂತಹದ್ದೇನಿತ್ತು? ಆ ಮರದ ತುಂಡು ಎಲ್ಲಿಂದ ಸಮುದ್ರದಲ್ಲಿ ತೇಲಿಕೊಂಡು ಬಂತು? ಯೋಚನೆ ಮಾಡ್ತಾ ಇದ್ದೀರಾ? ತಿಳಿದುಕೊಳ್ಳೋಣ ಮುಂದಿನ ಸಂಚಿಕೆಯಲ್ಲಿ. ಅಲ್ಲಿವರೆಗೂ ನಮಸ್ಕಾರ.